ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರ ಸಂಘದ ನೂತನ ವಿಸ್ತೃತ ಆಡಳಿತ ಕಚೇರಿ ಮತ್ತು ಸಭಾಭವನದ ಉದ್ಘಾಟನೆಯು ಇಂದು ಪುತ್ತೂರಿನ ಮಾಧುರಿ ಸೌಧದಲ್ಲಿ ನಡೆಯಿತು. ನೂತನ ವಿಸ್ತೃತ ಆಡಳಿತ ಕಚೇರಿಯನ್ನ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿವಿ ಸದಾನಂದ ಗೌಡ ಉದ್ಘಾಟಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ನಾಮಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರ ಕೊಲ್ಚಾರ್, ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ವ್ಯವಸ್ಥಾಪಕ ನಿರ್ದೇಶಕ ತಿಮ್ಮಯ್ಯ ಪಿ ಹಾಗೂ ನಿರ್ದೇಶಕರುಗಳು ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಮಾನ್ಯ ಡಿವಿ ಸದಾನಂದ ಗೌಡರು, ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಶ್ರೀ ಎಸ್ಟಿ ಸೋಮಶೇಖರ್, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಶ್ರೀ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಉಸ್ತುವಾರಿ ಸಚಿವರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ನಮ್ಮ ಜಿಲ್ಲೆಯ ಸಹಕಾರ ಭೀಷ್ಮ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಎಲ್ಲರ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ದೀಪ ಬೆಳಗಿಸಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಸ್ವಲ್ಪ ಜೇನುತುಪ್ಪದಲ್ಲಿ ಶುಂಠಿ ಗಿಂಟಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು. ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕಕರವಾದಂಥ ಒಂದು ವಸ್ತು. ಇವತ್ತು ಕೋವಿಡ್ನಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಬಿಸಿನೀರಿಗೆ 2 ತೊಟ್ಟು ಜೇನು ಹನಿ ಹಾಕ್ತಾರೆ. ಜೇನು ಹನಿ ಹಾಕಿ ಕಷಾಯ ಎಲ್ಲ ಮಾಡಿ ಕೊಡುವಂಥದ್ದು ನಾವು ಕಂಡಿದ್ದೇವೆ. ಯಾವುದೋ ಒಂದು ರೀತಿಯಲ್ಲಿ ವಾಸ್ತವಿಕವಾಗಿ ಜನರ ಆರೋಗ್ಯದ ಕಡೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಜನರ ಆರೋಗ್ಯದ ಕಡೆ ಹಿಂದಿನಿಂದಲೂ ತನ್ನದೇ ಆದಂಥ ಒಂದು ಜೋಡಣೆಯನ್ನು ಮಾಡಿಕೊಂಡಿರುವಂಥದ್ದು ಈ ಜೇನುತುಪ್ಪ ಅಂತ ಹೇಳುವಂಥ ನಾವು ಕಂಡಿದ್ದೇವೆ. ವೈದ್ಯ ಪದ್ಧತಿಯಲ್ಲಿ, ವಿಶೇಷವಾಗಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜೇನುತುಪ್ಪಕ್ಕೆ ಅತ್ಯಂತ ಉನ್ನತವಾದಂಥ ಸ್ಥಾನ ಇದೆ. ಜೇನುತುಪ್ಪ ಇಲ್ಲದೆ ಹಲವಾರು ಮೆಡಿಸಿನ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮವರೇ ಆದಂಥ ಆಯುರ್ವೇದ ಡಾಕ್ಟ್ರು ಕಜೆ ಅವರ ಜೊತೆ ನಾನು ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ಮನೆಗೆ ಬಂದಿದ್ದರು. ಅವರು ನನಗೂ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಸ್ವಲ್ಪ ಚೆನ್ನಾಗಿರಪ್ಪ, ಆಚೆ ಓಡಾಟ ಮಾಡಬೇಡ ಅಂತ ಹೇಳಲಿಕ್ಕೆ ಬಂದಿದ್ದರು. ಅವರು ಹೇಳಿದರು, ನಾನು ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತೀರಿ, ದಿನಕ್ಕೆ 3 ಹೊತ್ತು ಒಂದು ಪ್ಯಾಕ್ನಲ್ಲಿರುವಂಥ ಒಂದೊಂದು ಮಾತ್ರೆ, ಇನ್ನೊಂದು ಪ್ಯಾಕ್ನಲ್ಲಿರುವಂಥ 2 ಮಾತ್ರೆ, ಒಟ್ಟು ಬೆಳಗ್ಗೆ 3, ಮಧ್ಯಾಹ್ನ 3, ಸಾಯಂಕಾಲ 3 ತಗೋಬೇಕು. ಸ್ವಾತಂತ್ರ್ಯಕ್ಕೆ ಸಹಕಾರವೇ ಹೆಬ್ಬಾಗಿಲು ಎನ್ನುವ ಮಾತನ್ನು ಮಹಾತ್ಮ ಗಾಂಧೀಜಿಯವರು 74 ವರ್ಷದ ಹಿಂದೆ ಬಹುಶಃ ನಮ್ಮ ದೇಶದ ಜನರಿಗೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಕಣಗಿನಹಾಲ್ ಬಹುಶಃ ಅವರು 100 ವರ್ಷದ ಹಿಂದೆ ಆ ಸಹಕಾರಿ ರಂಗವನ್ನು ಆರಂಭ ಮಾಡಿ ಇಡೀ ದೇಶಕ್ಕೆ ಕರ್ನಾಟಕದಿಂದ ಆ ಸಹಕಾರವನ್ನು ಪರಿಚಯ ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಲ್ಲೇಖ ಮಾಡುವುದಿದ್ದರೆ ಮೊಳಹಳ್ಳಿ ಶಿವರಾಯರು ಕರ್ಮಭೂಮಿ ಪುತ್ತೂರಿಂದ ಬಹುಶಃ 100 ವರ್ಷದ ಹಿಂದೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇರ್ಬೋದು, ಟೌನ್ ಬ್ಯಾಂಕ್ ಇರ್ಬೋದು, ಇಂತಹ ಸಂಘಗಳನ್ನು ಸಹಕಾರಿ ಸಂಘಗಳನ್ನು ಕಟ್ಟಿ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿದಂಥ ಮೊಳಹಳ್ಳಿ ಶಿವರಾಯರು. ನಾನು ಸಹಕಾರ ಸಚಿವನಾದ ಮೇಲೆ ಕೇವಲ ಬೆರಳೆಣಿಕೆಯಷ್ಟು ಶಾಸಕರನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಸಹಕಾರ ಕ್ಷೇತ್ರಕ್ಕೆ, ಅವರ ಕ್ಷೇತ್ರದಲ್ಲಿ ಸಹಕಾರದ ಬಗ್ಗೆ ಏನಾದರೂ ಕೆಲಸ ಆಗಬೇಕು, ಆ ಸಹಕಾರ ಕ್ಷೇತ್ರ ಡೆವಲಪ್ಮೆಂಟ್ ತೆಗೆದುಕೊಳ್ತಕ್ಕಂಥ ಅದಕ್ಕೆ ಹಣಕಾಸು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕಾನೂನನ್ನು ಬದಲಾವಣೆ ಇರ್ಬೋದು, ಅದೆಲ್ಲವನ್ನು ಕೂಡ ಸುಮಾರು ಒಂದು 70-80 ಸಾರಿ ಭೇಟಿ ಮಾಡಿ ಈ ಕ್ಷೇತ್ರಕ್ಕೆ, ಈ ಸಹಕಾರ ಕ್ಷೇತ್ರದ ಪ್ರತಿಯೊಂದು ಸಹಕಾರ ಸಂಸ್ಥೆಗೂ ಏನಾಗಬೇಕು, ಅದು ನಾಮಿನೇಷನ್ ಇರ್ಬೋದು, ಹಣ ಬಿಡುಗಡೆ ಇರ್ಬೋದು, APMCಗೆ ಹಣ ಬಿಡುಗಡೆ ಇರ್ಬೋದು, ಅದು ಪ್ರತಿಯೊಂದಕ್ಕೂ ಕುಳಿತು ಚರ್ಚೆ ಮಾಡ್ತಕ್ಕಂಥವರು ಈ ಭಾಗದ ಜನಪ್ರಿಯ ಶಾಸಕರು ಅಂತ ಹೇಳ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ.